ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಈಗ ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ಬನ್ನಿ ನೋಡೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ? ಈಗ ರಾಗಿ ಹಿಟ್ಟಿನಿಂದ ಹೆಚ್ಚಿನವರಿಗೆ ರಾಗಿ ಅಂದರೆ ಆಗೋದಿಲ್ಲ, ಅದರಿಂದ ಒಂದು ರುಚಿಕರವಾದ ಮಸಾಲ ಕಾಯಿನ್ಗಿಂತ ಬೆಸ್ಟ್ ಇದು ಯಾವುದೂ ಇಲ್ಲ ದೇಹಕ್ಕೆ ತಂಪಾಗಿಸುವಂಥದ್ದು. ಸೊ ಅದರಿಂದ ಏನು ಮಾಡ್ತಿದ್ದೀರಿ? ಒಂದು ಮಸಾಲ ಕಾಯಿನ್ ಪರೋಟ ಮಾಡ್ತಾ ಇದ್ದೆ. ಮಸಾಲ ಕಾಯಿನ್ ಪರೋಟ? ಓಕೆ, ಇದು ಕಾಯಿನ್ ಶೇಪಲ್ಲಿ? ಹೌದು, ಕಾಯಿನ್ ಶೇಪಲ್ಲಿ ಸಣ್ಣ ಸಣ್ಣದೇ ಇರ್ತದೆ. ಓಕೆ, ಹಾಗಾದ್ರೆ ತುಂಬ ಮಾಡಬೇಕು. ಹೌದು. ಓಕೆ, ಇದು ಬ್ರೇಕ್ಫಾಸ್ಟ್ ರೆಸಿಪಿಯಾ, ಈವ್ನಿಂಗ್ ಸ್ನ್ಯಾಕ್? ಈವ್ನಿಂಗ್ ಸ್ನ್ಯಾಕ್. ಇಲ್ಲಾಂದ್ರೆ ಬೆಳಿಗ್ಗೆ ಕಾಯಿನ್ ಮಾಡುವಾಗ ಮತ್ತೆ ಕಾಯಿನ್ ಹೋಗಿ ಹೋಗಿ ಮತ್ತೆ ದೊಡ್ಡ ಪ್ಲೇಟ್ ಆಗ್ತದೆ. ಹೌದು. ಎಸ್ ಮೇಡಮ್, ಸ್ಟಾರ್ಟ್ ಮಾಡೋ? ಆಯ್ತು. ಒಂದು ಬೌಲ್ ತೊಗೊಳ್ತೇನೆ. ಹಾಂ, ಅದರಲ್ಲಿ ಇದು ರಾಗಿ ಹಿಟ್ಟು ಸಮ ಸಮ ತಗೊಳ್ಬೇಕು. ನಾನು ಅರ್ಧ ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೇನೆ, ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಳ್ತೇನೆ. ಅಂದರೆ ಅದು ಒಂದೇ ಆದರೆ ಬೈಂಡಿಂಗ್ ಅಷ್ಟು ಬರೋದಿಲ್ಲ. ರಾಗಿಯಲ್ಲಿ ಬೈಂಡಿಂಗ್ ಬರೋದಿಲ್ಲ. ಹೌದು ಹೌದು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು, 1 ಚಮಚ, ಮತ್ತು ರುಚಿಗೆ ಸ್ವಲ್ಪ ಉಪ್ಪು. ಸೊ KC ಅವರ ಶುದ್ಧ ಹಸುವಿನ ತುಪ್ಪ ಎಷ್ಟು ಹಾಕಲಿ? ಸಾಕು. ಸಾಕಾ? ಸಾಕು. ಸ್ವಲ್ಪ ನೀರು. ಸೊ ಇದು ಪರೋಟ ಅಂದರೆ ಕಾಯಿಸಿಕೊಳ್ಳುವಂಥದ್ದು, ಡೀಪ್ ಫ್ರೈ? ಅಲ್ಲ, ಕಾಯಿಸಿಕೊಳ್ಳುವುದು. ಕಾಯಿಸಿಕೊಳ್ಳುವುದು. ಹೌದು, ತವದ ಮೇಲೆ ಕಾಯಿಸಿಕೊಳ್ಳುವುದು. ಹಾಂ ಹಾಂ. ನಾವು ಬೇರೆ ಚಪಾತಿಗೆಲ್ಲ ಹಿಟ್ಟು ಕಲಿಸ್ತೇವಲ್ಲ, ಅದೇ ರೀತಿ ಕಲಿಸಿಕೊಳ್ಳೋದು. ಬಟ್ ಈ ರಾಗಿ ಹಿಟ್ಟು ಯೂಶಲಿ ಸ್ವಲ್ಪ ಅಂಟು ಬರೋದಲ್ಲ? ಹೌದು ಹೌದು. ಇದು ನಿಮಗೆ ಕರೆಕ್ಟ್ ಬರುತ್ತಾ? ಹೌದು, ಬರ್ತದೆ. ಕಲಸಿ ಇದನ್ನ ಇಟ್ಕೊಳ್ಬೇಕಾ ಅಥವಾ ಬೇಡ, ಹಾಗೆ ಮಾಡ್ಬೋದು, ಮಾಡ್ಲಿಕ್ಕಾಗ್ತದೆ. ನೋಡಿ, ಈ ರೀತಿ ನಾವು ಹಿಟ್ಟು ಮಾಡ್ತೀವಿ. ಈಗ ನಾವು ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡುವ. ಇದಕ್ಕೆ ಒಂದು ಬೇಯಿಸಿ ತುರಿದ ಆಲೂಗಡ್ಡೆ, ಸ್ವಲ್ಪ ತುರಿದ ಕ್ಯಾರೆಟ್, ಇದು ಹಸಿ? ಹೌದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು. ಸೊ ಇದು ಸ್ಟಫಿಂಗ್, ಇದನ್ನು ಏನು ಬೇಯಿಸ್ಲಿಕ್ಕಿಲ್ಲ? ಇಲ್ಲ, ಬರೀ ಬೇಯಿಸಿದ್ದು ಆಲೂಗಡ್ಡೆ ಮಾತ್ರ ಬೇಯಿಸಿದ್ದು ಅಂತ. ಮತ್ತೆ ಗೀ ರೋಸ್ಟ್ ಮಸಾಲೆ. ಹಾಂ, ಸೊ ನಾನಾ ಅವರ ಗೀ ರೋಸ್ಟ್ ಮಸಾಲೆ. ಸೊ ಗೀ ರೋಸ್ಟ್ ಮಸಾಲ ಇದಕ್ಕೂ ಯೂಸ್ ಆಗುತ್ತೆ? ಹೌದು. ಈಗ ಇದು ಸ್ಟಫಿಂಗ್ ರೆಡಿ ಆಯಿತು. ಹಾಂ, ಖಾರಕ್ಕೆ ಒಂದು ಗೀ ರೋಸ್ಟ್ ಮಸಾಲ ಇದ್ರೆ ಸಾಕು? ಹೌದು, ಅದರಲ್ಲೇ ಎಲ್ಲ ಮಸಾಲ ಬಂತಲ್ಲ. ಹಾಂ ಹಾಂ. ಅಂದರೆ ನಾವು ಪುನಃ ಧನಿಯಾ ಪೌಡರ್, ಜೀರಾ ಪೌಡರ್, ಮೆಣಸಿನ ಹುಡಿ, ಅರಿಶಿನ ಹುಡಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಂಥದ್ದು ಬೇಡ, ಒಂದರಲ್ಲೇ ಎಲ್ಲ ಬಂತು. ಎಲ್ಲವೂ ಕೂಡ ಬಂತು. ಈಗ ಇದು ರೆಡಿ ಆಯಿತು. ಸೊ ಈರುಳ್ಳಿ ಎಲ್ಲ ಹಾಕ್ಬೋದಾ? ಬೇಕಾದರೆ ಹಾಕ್ಬೋದು, ಆದರೆ ಅದು ಲಟ್ಟಿಸ್ಲಿಕ್ಕೆ ಇದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಂ ಹಾಂ ಹಾಂ. ಈಗ ಇದು ರೆಡಿ ಆಯಿತು. ಈಗ ಇದನ್ನು ನಾವು ಲಟ್ಟಿಸುವ. ಗೋಧಿ ಹಿಟ್ಟಲ್ಲಿ ಮುಳುಗಿ ತವ ಇಟ್ಕೊಳ್ಳ? ಹಾಂ, ಇಟ್ಬಿಡಿ. ಒಳ್ಳೆ ಸ್ಮೂತಾಗಿ ಲಟ್ಟಿಸ್ಲಿಕ್ಕೆ ಬರುತ್ತಲ್ಲ? ಹೌದು ಹೌದು. ರಾಗಿಯದ್ದು ಕಲರ್ ಕಾಣ್ತದೆ. ಈಗ ಇದು ಸ್ಟಫಿಂಗ್ ಉಂಟಲ್ಲ, ಇದರ ಮೇಲೆ ನಾವು ಫುಲ್ ಹರಡಿ ಬಿಡುವುದು. ನಾನೆನ್ಸಿದೆ ಚಿಕ್ಕದಾಗಿ ನಾವು ಯೂಶಲಿ ಪರೋಟ ಮಾಡುವಾಗ ಒಳಗೆ ಸ್ಟಫ್ ಮಾಡಿ ಮತ್ತೆ ಲಟ್ಟಿಸ್ತೇವಲ್ಲ, ಆ ರೀತಿ ಅಂತ ಹೇಳಿ. ಹಾಗೂ ಕೂಡ ಮಾಡ್ಕೊಳ್ಬೋದಾ? ಮಾಡ್ಬೋದು. ನಾವು ಆಲೂ ಪರೋಟ ಎಲ್ಲ ಮಾಡ್ತೇವೆ. ಹೌದು, ಹಾಗೆ ಸಹ ಮಾಡ್ಬೋದು. ದೊಡ್ಡದು ಊಟಕ್ಕೆ ಬ್ರೇಕ್ಫಾಸ್ಟಿಗೆ ಮಾಡೋದಾದರೆ ಹಾಗೆ ಮಾಡ್ಕೊಳ್ಬೋದು. ಈಗ ಇದನ್ನು ನಾವು ರೋಲ್ ಮಾಡೋದು. ಟೈಟಾಗಿ ರೋಲ್ ಮಾಡಿದರೆ ಈಗ ಇದನ್ನು ನಾವು ಕಟ್ ಮಾಡೋದು. ಇನ್ನು ಅದನ್ನು ಕೈಯಲ್ಲಿ ಹೊತ್ಕೊಳ್ಳೋದಾ? ಹೌದು, ಇಷ್ಟೇ. ಕಾಯಿನ್ ನಾವು ಈ ಪದರ್ಪೇಣಿ ಎಲ್ಲ ನಾವು ಮಾಡುವಾಗ ಇದು ಕಾಯಿನ್. ಹಾಂ ಹಾಂ. ಓ, ಹೀಗೆ ಕಾಯಿನ್ ಶೇಪ್ ಬರೋದು? ಹೌದು. ನಾನು ಅನಿಸಿದೆ ಕಾಯಿನ್ ಶೇಪ್ ಈ ಥರ ಫುಲ್ ನೀವು ಲಟ್ಟಿಸಿದ್ರಿ, ಮತ್ತೆ ಪುನಃ ಹೇಗೆಪ್ಪ ಎಲ್ಲ ನೀವು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀರಾ ಏನೋ ಅಂದ್ಕೊಂಡೆ.
ಇದು ಒಂದೊಂದೇ ಬೈಟ್ಸ್ ಆಗು ಕೂಡ ಹೌದು, ತಿನ್ನೋದಕ್ಕೆ ಬೈಟ್ಸ್ ಆಗಿ ಚೆನ್ನಾಗಿರುತ್ತಲ್ಲ? ತಿನ್ನಲಿಕ್ಕೆ ಚೆನ್ನಾಗಿರ್ತದೆ, ಮತ್ತೆ ಕಲರ್ಫುಲ್ ಆಗಿ ಕಾಣ್ತದೆ. ಹೌದು ಹೌದು, ಕಲರ್ಫುಲ್ ಆಗು ಕೂಡ ಕಾಣ್ತಾ ಇದೆ. ತುಪ್ಪ ಹಾಕುವ. ಈಗ ನಾನು ತವದ ಮೇಲೆ ಹಾಕ್ತಾ ಇದ್ದೇನೆ ಕಾಯಿನ್ಸ್ಗಳನ್ನು. ಹಾಂ, ಸ್ವಲ್ಪ ತುಪ್ಪ. KCಯವರ ಶುದ್ಧ ಹಸುವಿನ ತುಪ್ಪ. ಸೊ ನೀವು ಕಾಯಿಸ್ಕೊಳ್ಳೋ ಇದು ಐ ಮೀನ್ ಅದನ್ನು ನೀಡ್ ಮಾಡುವಾಗ ಕೂಡ ಹಾಕಿದ್ರಿ. ಹೌದು, ಮತ್ತೆ ಪುನಃ ಮೇಲೆ ಹೌದು. ಈ ಥರ ಕಾಯಿನ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ನಾವು ಯೂಶ್ವಲಿ ಪರೋಟ ಮಾಡಿದ ಆಲೂ ಪರೋಟ ಮಾಡಿದ ಹಾಗೆ ಮಾಡ್ಕೊಳ್ಳೋದು. ಸೊ ನಿಮ್ಮ ಪ್ರಕಾರ ಇದು ಬೆಸ್ಟ್ ಯಾವುದು? ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಈ ರೀತಿ ಅಥವಾ ಬೆಳಿಗ್ಗೆ? ಅಲ್ಲ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂದರೆ ನಾವು ದೊಡ್ಡದು ಮಾಡ್ಕೊಳ್ಬೋದು ಆಲೂ ಪರೋಟ ಟೈಪ್. ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕಿಗೆ ಅದು ಮಕ್ಕಳಿಗೆ ಸಣ್ಣ ಅಂದರೆ ವೆರೈಟಿ ಕಾಣ್ತದೆ ಹಾಗೆ. ಆಲೂ ಪರೋಟ ಅಂತ ದೊಡ್ಡದು ನೋಡಿದ ಕೂಡಲೇ ಅವರಿಗೆ ಬೇಡ ಕಾಣ್ತದೆ. ಇದು ಒಂದೊಂದು ಬೈಟ್ ಸಿಗುವಾಗ ಅದು ಒಂದು ರೀತಿಯಲ್ಲಿ ಖುಷಿ ಆಗ್ತದೆ. ಈವನ್ ಮಕ್ಕಳಿಗಂತಲ್ಲ, ದೊಡ್ಡವರಿಗೂ ಸಹ. ಒಂದೆರಡು ಕಾಯಿನ್ ತಿಂದರೆ ಸಾಕಪ್ಪ ಚಾದೊಟ್ಟಿಗೆ ಅಂತ ಹಾಗೆ. ಹೆಲ್ದಿ ವರ್ಷನ್ ಕೂಡ ಆಯಿತು, ಬೇಕರಿಯಿಂದ ತರೋ ಬದಲು ಮನೆಯಲ್ಲೇ ಹೆಲ್ದಿ ವರ್ಷನ್ ಅಲ್ಲಿ ಮಾಡ್ಕೊಳ್ಬೋದು. ಬೆಳಿಗ್ಗೆ ಆಲೂ ಪರೋಟ ಮಾಡಿದ್ದು ಸ್ವಲ್ಪ ಉಳಿದ್ರೆ ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡು ಈ ಥರ ಮಾಡ್ಬೋದು. ನಿಮಗೆ ಖುಷಿ ಇದ್ದ ವೆಜಿಟೇಬಲ್ಸ್ ಬೇಕಾದರೂ ಸಹ ಹಾಕ್ಕೊಳ್ಬೋದು. ಬೀಟ್ರೂಟು. ಸೊ ಇದಕ್ಕೆ ತುರಿದ ಪನ್ನೀರ್ ಎಲ್ಲ ಹಾಕಿದ್ರೆ ಸಹ ಮಾಡ್ಬೋದಲ್ಲ? ಪನ್ನೀರ್ ಹಾಕಿ. ಇದಕ್ಕೆ ಏನು ಸಾಸ್ ಬೇಕಾ ಅಥವಾ ಸಾಸ್ ಜೊತೆ ಚಟ್ನಿ ಜೊತೆ ಯಾವುದರ ಜೊತೆ ಸಹ ತಿನ್ಬೋದು. ಈವನ್ ಇದರಲ್ಲೇ ಎಲ್ಲ ಇರುವುದರಿಂದ ನಿಮಗೆ ಅಷ್ಟು ಅಗತ್ಯ ಬೀಳುವುದಿಲ್ಲ, ಹಾಗೆ ಸಹ ತಿನ್ಲಿಕ್ಕೆ ಆಗ್ತದೆ. ಇದರಲ್ಲಿ ಇದು ಚಪಾತಿ ಹಿಟ್ಟು ಸ್ವಲ್ಪ ಬೇಯಲಿಕ್ಕೆ ಮಾತ್ರ ಇದು. ಉಳಿದದೆಲ್ಲ ಈವನ್ ಕ್ಯಾರೆಟ್ ಎಲ್ಲ ನಾವು ಹಾಗೆ ತಿಂತೇವಲ್ಲ. ಹೌದು, ಆದರೆ ಅದು ತುರಿದಿದ್ರಿಂದ ಬೇಗ ಇದಾಗ್ತದೆ, ಅದು ಬೆಂದು ಬಿಡ್ತದೆ. ಇದು ಮಾತ್ರ ಸ್ವಲ್ಪ ಕಾಯಿಸಿದ್ರೆ ಆಯ್ತು. ಡೀಪ್ ಫ್ರೈ ಮಾಡುವವರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಜಾಸ್ತಿ ಕ್ರಿಸ್ಪ್ ಬರ್ತದೆ. ಇದು ಸ್ವಲ್ಪ ಹೆಲ್ದಿ ವರ್ಷನ್ ಅಷ್ಟೇ. ಡೀಪ್ ಫ್ರೈ ಮಾಡುವಾಗ ಬೇಗ ಬೆಂದು ಬಿಡ್ತದೆ. ಇದರಲ್ಲಿ ಸ್ವಲ್ಪ ನಾವು ಟೈಮ್ ಹಿಡಿತದೆ ಫ್ರೈ ಆಗಲಿಕ್ಕೆ. ಅದು ಟೇಸ್ಟ್ ಕೂಡ ಬೇರೆ ಅಲ್ಲ, ಒಂದು ಡೀಪ್ ಫ್ರೈ ಮಾಡಿದ್ರೆ ಬೇರೆ ಟೇಸ್ಟ್. ಸೊ ಈ ಥರ ನೀವು ಕಾಯಿಸ್ಕೊಂಡ್ರೆ ಸೊ ಕಾಯಿಸ್ಕೊಳ್ಳುವಾಗ ಇದು KCಯವರ ಘೀ ಹಾಕ್ಕೊಳ್ಬೋದು. ನೀವು ಡೀಪ್ ಫ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ನಡೆಲಾ ಪ್ರೀಮಿಯಂ ಬೆಸ್ಟ್. ಯಾಕೆ ಅಂದರೆ ಏನು ಚಿಪ್ ಆಯಿಲ್ ಅಲ್ಲ, ಸೊ ಲೈಟ್ ಆಯಿಲ್, ಹಾಗಾಗಿ ಅದು ಬೆಸ್ಟ್ ವರ್ಷನ್. ನಡೆಲಾ ಆಯಿಲ್ ಅಂತ ಇದು ಆಂಧ್ರ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಸ್. ಸೊ ಒಂದು 2 ರೋಲ್ ನಾವು ಈ ಥರ ಮಾಡಿ ಕಟ್ ಮಾಡಿ ಮಾಡಿಕೊಂಡ್ರೆ ತುಂಬ ಬರುತ್ತೆ. ಅಂದರೆ ಟೀ ಟೈಮ್ಗೆ ಬೆಸ್ಟ್ ಇದೆ, ಸಾಕು ಅಷ್ಟೇ. ಅದೇ ಬೆಳಗಿನದ್ದು ಲೆಫ್ಟ್ ಓವರ್ ಹಿಟ್ಟು ಎಲ್ಲ ಇದ್ದರೆ ಅದರಲ್ಲಿ ಮಾಡ್ಬೋದು. ಅದಕ್ಕೋಸ್ಕರ ಎರಡು ಇದು ಚಪಾತಿ ಮಾಡುವಷ್ಟು ಹಿಟ್ಟಿದೆ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೊಳ್ಬೋದು. ಈವನ್ ಈವ್ನಿಂಗ್ ಆದರೂ ಸಹ ರಾತ್ರಿ ಆದರೂ ಸಹ ನಾವು ಊಟಕ್ಕೆ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಇದು ಕಾದಿದೆ ಅಂತ ಅನ್ಸುತ್ತೆ, ಸಾಕಲ್ಲ? ಹೌದು, ಸಾಕು, ಆಯಿತು. ಆಫ್ ಮಾಡುದಾ? ಹಾಂ. ರಾಗಿ ಕಾಯಿನ್ ಮಸಾಲ ಪರೋಟ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರಾಗಿಯಿಂದ ಮಾಡಿದ್ದು ಅಂತ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ನೋಡುವಾಗ ಕಾಯಿನ್ ಏನೋ ಒಂದು ಸ್ನ್ಯಾಕ್ ಥರ ಕಾಣ್ತಾ ಇದೆ, ಬಟ್ ನೋಡುವಾಗ ನೀವು ಮನೆಯಲ್ಲಿ ಮಾಡಿದ್ದು ಥರನೂ ಇಲ್ಲ. ಸೊ ಬೇಕ್ರಿ ಹೀಗೆ ತಂದು ನೀವು ಪ್ಲೇಟಲ್ಲಿ ಯಾರಾದರೂ ಗೆಸ್ಟ್ ಬರುವಾಗ ಇಟ್ಟರೆ ಸೊ ಬೇಕ್ರಿಯಿಂದ ಏನೋ ಐಟಮ್ ತಂದು ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಬೇಕು, ಆ ರೀತಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾವು ಯಾವುದೇ ತಿಂಡಿ ತಿನ್ನುವಾಗ ಅದು ದೇಹಕ್ಕೆ ಉತ್ತಮವಾಗಿರಬೇಕು, ಕಣ್ಣಿಗೆ ಮುದ ನೀಡುವಂತಿರಬೇಕು. ಇದು ಎರಡೂ ಕೂಡ ಸಾಬೀತು ಮಾಡ್ತಾ ಇದೆ. ಸೊ ಹೇಗೆ ತಯಾರಿಸೋದು ಈ ರಾಗಿ ಮಸಾಲಾ ಕಾಯಿನ್ ಪರೋಟ ಮತ್ತೊಮ್ಮೆ ನೋಡಿ.
ರಾಗಿ ಮಸಾಲಾ ಕಾಯಿನ್ ಪರೋಟ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕಪ್ ರಾಗಿ ಹಿಟ್ಟಿಗೆ ಅರ್ಧ ಕಪ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ತುಪ್ಪ, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಇನ್ನೊಂದೆಡೆ ಬೇಯಿಸಿದ ಆಲೂಗಡ್ಡೆ ತುರಿಗೆ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಘೀ ರೋಸ್ಟ್ ಮಸಾಲ ಹಾಕಿ ಬೆರೆಸಿಕೊಳ್ಳಿ. ಈಗ ಹೂರಣ ತಯಾರ್. ಆನಂತರ ಹಿಟ್ಟನ್ನು ತೆಳುವಾಗಿ ಲಟಿಸಿ ಹೂರಣವನ್ನ ಹರಡಿ ಮಡಚಿಕೊಳ್ಳಿ. ಬಳಿಕ ಚಿಕ್ಕ ತುಂಡುಗಳಾಗಿ ಮಾಡಿ ತಟ್ಟಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮಸಾಲಾ ಕಾಯಿನ್ ಪರೋಟ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಬಿಸಿ ಬಿಸಿ ತಂಪು ಎರಡು ಕೂಡ ರೆಡಿ. ಸೊ ಸಂಜೆಗೆ ಈಗ ಟೀ ಬೇಡ, ಅದ್ ಬೇಡ, ಇದ್ ಬೇಡ ಅಂತ ಹೇಳೋರ್ಗೆ ನಮ್ಗೆ ಏನು ಟೀ ಬೇಡ, ಜ್ಯೂಸ್ ಕೊಡಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಇದು ಮಾಡ್ಬೋದು. ಸೊ ಇದು ಕೂಡ ಈಸಿಯಾಗಿ ಮಾಡುವಂಥದ್ದು. ಸೊ ನೋಡುವಾಗ ನನಗಂತೂ ಫುಲ್ ಬೇಕರಿಯಿಂದ ತಂದ ಹಾಗೆ ಕಾಣ್ತಾ ಇದೆ. ಸೊ ಮನೆಯಲ್ಲಿ ಮಾಡಿದ ಥರ ಇಲ್ಲ. ಸೊ ಈ ಬಾಕರವಡಿ ಎಲ್ಲ ಬರುತ್ತಲ್ಲ ಆ ರೀತಿ ಕಾಣ್ತದೆ. ತಗೊಳ್ಳಿ ಮೇಡಮ್, ಟೇಸ್ಟ್ ನೋಡಿ, ತಗೊಳ್ಳಿ. ವಾವ್, ಸೂಪರ್. ನಿಮಗೆ ಬಾಕರವಡಿ ಅಂದ್ರೆ ಹಲ್ಲಿಲ್ಲದವರಿಗೆ ತಿನ್ಲಿಕ್ಕೆ ಕಷ್ಟ. ಅದು ಸ್ವಲ್ಪ ಇದು ಎಲ್ಲರೂ ತಿನ್ಬೋದು, ಇದು ಮಕ್ಕಳಿಂದ ಹಿರಿಯರವರೆಗೆ. ನೀವು ಖಾಲಿ ಪರೋಟ ಮಾಡಿದ್ರೆ ಅದು ನೀವು ಆಗಲೇ ಹೇಳಿದಾಗೆ ದೊಡ್ಡ ಸೈಜ್, ಫುಲ್ ಸೈಜಲ್ಲಿ ನೋಡುವಾಗ ಜಾಸ್ತಿ ಆಯಿತು ಅಂತ ಅನ್ನೋರು. ಇದು ಒಂದೊಂದೇ ಚಿಕ್ಕ ಪೀಸ್ ತಿನ್ನುವಾಗ ಎಷ್ಟು ತಿಂದ್ರಿ ಅಂತಲೂ ಗೊತ್ತಾಗೋದಿಲ್ಲ. ಹೌದು. ಆ್ಯಂಡ್ ಹೆಲ್ದಿ ವರ್ಷನಲ್ಲೂ ಕೂಡ ಇದೆ ಇದು. ಹೌದು, ತುಂಬ ಚೆನ್ನಾಗಿದೆ, ವೆರಿ ವೆರಿ ಟೇಸ್ಟಿ. ಸೊ ರಾಗಿಯಿಂದ ಯೂಶ್ವಲಿ ಬರೀ ಚಪಾತಿಯಿಂದ, ಗೋಧಿ ಹಿಟ್ಟಿಂದ, ಮೈದಾ ಹಿಟ್ಟಿಂದ ಎಲ್ಲ ಮಾಡ್ತೀವಿ. ರಾಗಿಯಿಂದ ಕೂಡ ಈ ರೀತಿ ಚಪಾತಿ ಎಲ್ಲ ಮಾಡಲಿಕ್ಕೆ ಆಗುತ್ತೆ ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಇದು ಟೇಸ್ಟ್ ನೋಡುವ, ಇನ್ನೂ ಮುಗ್ದಿಲ್ಲ, ತಗೊಳ್ಳಿ. ಇದಕ್ಕೆ ಇನ್ನೂ ಸಕ್ಕರೆ ಏನಾದರೂ ಹಾಕ್ಕೊಳ್ಬೋದಾ? ಹಾಕ್ಕೊಳ್ಬೋದು, ಐಸ್ ಕ್ರೀಮ್ ಬೇಕಾದರೆ ಹಾಕ್ಕೊಳ್ಬೋದು. ಅಂದರೆ ಈಗ ಥೇಟ್ ಪಾನ್ ಇದ್ದಾಗೆ ಇದೆ, ಅಂದರೆ ಹಾಲಿದೆ. ಸೊ ಸ್ವಲ್ಪ ಕುಡಿಯುವಾಗ ನಮಗೆ ಇನ್ನೂ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಸಕ್ಕರೆ ಹಾಕ್ಕೊಳ್ಬೋದು. ಸೊ ಈ ಗುಲ್ಕಂದದ್ದು ಇನ್ನೂ ಇಲ್ಲಾದರೆ ಗುಲ್ಕಂದ್ ಜಾಸ್ತಿ ಹಾಕ್ಕೊಳ್ಬೇಕು. ಹೌದು, ಗುಲ್ಕಂದ್ ಅಷ್ಟೇ ಸಾಕು, ಅಂದರೆ ಜಾಸ್ತಿ ತಂಪಾಗೋದು ಸಹ ಬೇಡ. ಸಕ್ಕರೆನೇ ನೀವು ಹಾಕ್ಕೊಳ್ಬೋದು. ಸಕ್ಕರೆ ಹಾಕ್ಕೊಂಡು ಅಥವಾ ಹನಿ ಹಾಕ್ಬೋದಾ? ಹನಿ ಸಹ ಹಾಕ್ಬೋದು, ಇಲ್ಲಾಂದರೆ ನೀವು ಸಕ್ಕರೆ ಬೆಲ್ಲದ ಪುಡಿ ಇದ್ದರೆ ಹಾಕ್ಕೊಳ್ಬೋದು. ನೈಸ್. ಸೊ ಬೇರೆ ಬೇರೆ ಈ ಸಮ್ಮರ್ ಸೀಸನ್ ಎಲ್ಲ ಜ್ಯೂಸ್ ವರ್ಷನ್ಸ್ ಕೂಡ ನಾವು ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಈ ರೀತಿ ಪಾನ್ದು ಕೂಡ ಒಂದು ಜ್ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಜ್ಯೂಸ್ ಆದರೆ ನನಗೆ ಇನ್ನೂ ಸ್ವಲ್ಪ ಅದಕ್ಕೆ ಸ್ವೀಟ್ ಬೇಕು ಅಂತ ಅನಿಸುತ್ತೆ. ಅದು ಸ್ವೀಟ್ ನಿಮಗೆ ಬೇಕಾದ ಹಾಗೆ ವೇರಿಯೇಷನ್ ಮಾಡ್ಕೊಳ್ಬೋದು. ಅದಕ್ಕೆ ಸಹ ಮತ್ತು ಇದು ಕಾಯಿನ್ ಪರೋಟಾಗೆ ಸಹ ನಿಮಗೆ ಖಾರ ಬೇಕಾದ ಹಾಗೆ, ಕೆಲವರು ಜಾಸ್ತಿ ಖಾರ ತಿಂತಾರೆ, ಅವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಬಟ್ ಇದು ಸೂಪರ್ ಆಸಮ್, ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೀವು ಎರಡು ಕೂಡ ಹೆಲ್ದಿ ವರ್ಷನಲ್ಲಿ ಹೇಗೆ ತಯಾರಿಸುವುದು ಮನೆಯಲ್ಲಿ ಖಾದ್ಯಗಳನ್ನು ಅಂತ ಹೇಳ್ಕೊಟ್ಟಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನೀವಿಷ್ಟು ಹೆಲ್ದಿ ರೆಸಿಪೀಸ್ ನಮಗೆ ಹೇಳ್ಕೊಡುವಾಗ ಅದಕ್ಕೋಸ್ಕರ ನಿಮಗೆ ಸಂತೋಷ ಎಸ್ಮೂರ್ತಿ ಇವರ ವತಿಯಿಂದ ಕಿರುಕಾಣಿಕೆ. ಧನ್ಯವಾದಗಳು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ನಾನಾ ಘೀ ರೋಸ್ಟ್ ಮಸಾಲ ಟ್ರೈ ಮಾಡಿದ್ರಿ, ಇನ್ನೂ ಇದರಲ್ಲಿ ಬೇರೆ ಬೇರೆ ಮಸಾಲಾಸ್ ಇದೆ, ಇದನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಏನಾದರೂ ಲೈಟ್ ಆಗಿರಲಿ, ಹೆಲ್ದಿ ಆಗಿರಲಿ, ಅಥವಾ ತಂಪಾಗಿರುವಂಥದ್ದೇ ಏನಾದರೂ ಸಿಕ್ಕಿದರೆ ಸಾಕಪ್ಪ ಅಂತ ಈ ಒಂದು ಸಮ್ಮರ್ ಸೀಸನಲ್ಲಿ ಅಂದ್ಕೊಳ್ತೀವಿ. ಸೊ ಫ್ರೂಟ್ಸ್, ಜ್ಯೂಸ್ ಇದಂತೂ ಕುಡಿಯೋದು ಸರ್ವೇ ಸಾಮಾನ್ಯ. ಬಟ್ ಇದು ಕೂಡ ಹೆಲ್ದಿ ವರ್ಷನ್, ದೇಹವನ್ನು ತಂಪಾಗಿಸುವಂಥದ್ದು. ರಾಗಿಯಿಂದ ತಯಾರಿಸಿದ ಒಂದು ಪರೋಟ ಸೂಪರ್ಬ್ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಹಾಗೆಯೇ ಈ ಪಾನ್ ಜ್ಯೂಸ್ ಇದನ್ನು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.